ಮಾಜಿ ಸಚಿವ ಹಾಗೂ ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಮಾಡುವುದು ಹೊಸತೇನೂ ಅಲ್ಲ. ಆದರೆ ಬಂಟ್ವಾಳ ಶಾಸಕರು ವಿಧಾನಸಭೆಯಲ್ಲಿ ಮಂಡಿಸಿರುವ ಹಕ್ಕುಚ್ಯುತಿಯಿಂದ ನನಗೆ ನೋವಾಗಿದೆ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಯಾ ಕ್ಷೇತ್ರದ ಜನರ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರದಿಂದ ಅನುದಾನ ಒದಗಿಸಲಾಗುತ್ತದೆ. ಪರಿಶಿಷ್ಟ ಕಾಲೋನಿಗಳಿಗೆ ಅನುದಾನ ತರಿಸಿರುವುದನ್ನೇ ಮುಂದಿಟ್ಟುಕೊಂಡು ಸದನದಲ್ಲಿ ಗಲಾಟೆ ಮಾಡಿ ಹಕ್ಕುಚ್ಯುತಿ ಮಂಡಿಸಿರುವುದು ಸಂಕುಚಿತ ಮನೋಭಾವವಾಗಿದೆ ಎಂದರು. ಹಿಂದೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಡಿ ಮಂಜೂರಾಗ್ತಾ ಇರಲಿಲ್ಲ. ಈಗ ತಲಾ 10 ಕೋಟಿ ರೂಪಾಯಿ ಮಂಜೂರಾಗುತ್ತಿದೆ. ಶಾಸಕರು ತಮ್ಮ ವಿವೇಚನೆ ಮೇರೆಗೆ ಈ ಅನುದಾನದಲ್ಲಿ ಕಾಮಗಾರಿ ನಡೆಸಬಹುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ ಹೆಗಡೆ, ಶುಭೋದಯ ಆಳ್ವ, ಅಪ್ಪಿ ಮೊದಲಾದವರು ಉಪಸ್ಥಿತರಿದ್ದರು. ಆದೇಶದಲ್ಲಿ ಬಹುಶಃ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ತುಂಬ ಉಲ್ಲೇಖ ಬಂದಿದೆ ಅನ್ನುವಂಥ, ನಮ್ದು ಕೂಡ ಒಂದು ಉಲ್ಲೇಖ ಬಂದಿದೆ. ಅದು ಪರಿಶಿಷ್ಟ ಜಾತಿಯ ಕೆಲವು ಕಾಲೋನಿಗಳಿಗೆ ದುಡ್ಡನ್ನು ಒಂದು ಸಣ್ಣ ಅಮೌಂಟ್ ಹೊಂದಿರ್ತಕ್ಕಂಥ ಅದಕ್ಕೆ ದೊಡ್ಡ ವಿಷಯ ಮಾಡಿದ್ದಾರೆ. ಅದನ್ನು ಮುಂದಿಟ್ಟುಕೊಂಡು ಬಹುಶಃ ದೊಡ್ಡ ಒಂದು ಗಲಾಟೆ ಸದನದಲ್ಲಾಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾವು ಹಿಂದೆ ಶಾಸಕರಾಗಿದ್ದಾಗ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ನಮಗೆ ದುಡ್ಡಿನ ಪ್ರಾರಂಭದಲ್ಲಿ ದುಡ್ಡು ಕೊಡ್ತಾ ಇರಲಿಲ್ಲ. ಏನು ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಪ್ರಾದೇಶಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಶಾಸಕರಿಗೆ ಅನುದಾನ ಬರ್ತದೆ. ಎಲ್ಲಿವರೆಗೆ ಈ ಸಾರಿ ಶಾಸಕರ 10 ಕೋಟಿ ರೂಪಾಯಿ ಇವತ್ತು ಎಲ್ಲ ಶಾಸಕರಿಗೂ ಬಂದಿದೆ. ನನ್ನದೊಂದು ಅದಕ್ಕೆ ಒಂದು ವಿರೋಧ ಏನು ಅಂತಂದ್ರೆ, ಎಲ್ಲ ಕಡೆ ಅದು 10 ಕೋಟಿಯನ್ನ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಇದನ್ನ ಅನುದಾನದಿಂದ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಅವ್ರೇನ್ ಮಾಡ್ತಾರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಕಟೌಟ್ ಆಗ್ತಾರೆ. ಮೊದಲದು ಅದು ಕೂಡ ಒಂದು ಕಾಲದಲ್ಲಿ ಇರಲಿಲ್ಲ. ಅದೊಂದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಅದನ್ನ ಉಲ್ಲೇಖ ಮಾಡೋದಕ್ಕೆ ಹೋಗುದಿಲ್ಲ. ಆ ಕಟೌಟ್ನಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಅನುದಾನ, ಅದು ಶಾಸಕರ ನಿಧಿ ಅಂತ ಹೇಳಿದ್ರೆ, ಶಾಸಕರ ಅಭಿವೃದ್ಧಿ ಕೊಟ್ಟಿರ್ತಕ್ಕ ಹಣ ಅಂತ ಹೇಳಿದ್ರೆ ಅದು ಶಾಸಕರ ನಿಧಿಯ ಹಣ ಅಂತ ಹೇಳಿದ್ರೆ ಅದು ಸರ್ಕಾರದ, ರಾಜ್ಯ ಸರ್ಕಾರ ಕೊಡ್ತಕ್ಕ. ಇವರೆಲ್ಲ ಬ್ಯಾನರ್ಗಳಲ್ಲಿ ಮೋದಿ ಫೋಟೋ ಹಾಕ್ತಾರೆ. ಏನು ಮೋದಿ ಅವ್ರ ದುಡ್ಡಲ್ಲ. ನಾನು ಯಾಕೆ ಅಂತ ಹೇಳುದು, ಇವರು ಬೇರೆ ವಿಚಾರವನ್ನ ಮುಂದಿಟ್ಟುಕೊಂಡು ಮಾತಾಡಿದಾಗ ಇವರು ರಾಜ್ಯ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಹಾಗೆ ಮೋದಿ ಅವರ ಫೋಟೋ, ಅದೇನು ಕೇಂದ್ರ ಸರ್ಕಾರ ದುಡ್ಡಲ್ಲ. ಇದು ಈ ತರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನನಗೆ ಬಹುಶಃ ಬಹಳಷ್ಟು ವರ್ಷಗಳಿಂದ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ನನ್ನ ಕ್ಷೇತ್ರದಲ್ಲೇ ಮಾಡಿದ್ದೇನೆ. ಇದು ಇಂತಹ ಸಣ್ಣ ಅನುದಾನದ ಬಗ್ಗೆ ನಾನು ಮಾತಾಡುವಂಥದ್ದು